ಕರ್ನಾಟಕದ ಮೊಟ್ಟಮೊದಲ OTT ಪ್ಲಾಟ್ಫಾರ್ಮ್ V4 ಸ್ಟ್ರೀಮ್ನಲ್ಲಿ ಈಗಾಗಲೇ ಅನೇಕ ಡಿಫರೆಂಟ್ ಆಗಿರುವಂತಹ ಮೂವಿಗಳು ರಿಲೀಸ್ ಆಗಿದೆ. ಈ ಸಾಲಿಗೆ ಮತ್ತೊಂದು ಸೇರ್ಪಡೆ ಅಂದ್ರೆ ಅದು ಮೈ ಹಸ್ಬೆಂಡ್ಸ್ ವೈಫ್ ಅನ್ನುವಂತಹ ಸಿನಿಮಾ. V4 ಸ್ಟ್ರೀಮ್ನಲ್ಲಿ ಅಕ್ಟೋಬರ್ 16ರಂದು ರಿಲೀಸ್ ಆಗಲಿದೆ. ಹಾಗಿದ್ರೆ ಈ ಸಿನಿಮಾದ ಕಥೆ ಏನು, ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ಹೊಸ ಸಿನಿಮಾ, ಹೊಸ ಕಥೆಗಳನ್ನ ಹೊತ್ತು ತರುತ್ತಿರುವ ಕನ್ನಡದ ಮೊಟ್ಟಮೊದಲ OTT ಪ್ಲಾಟ್ಫಾರ್ಮ್ V4 ಸ್ಟ್ರೀಮ್ನಲ್ಲಿ ರಿಲೀಸ್ ಆಗಲಿರುವ ಇನ್ನೊಂದು ಸಿನಿಮಾ ಮೈ ಹಸ್ಬೆಂಡ್ಸ್ ವೈಫ್. ಮೈ ಹಸ್ಬೆಂಡ್ಸ್ ವೈಫ್ ವಿದೇಶದಲ್ಲಿ ನೆಲೆಸಿದ ಭಾರತೀಯ ಕುಟುಂಬದ ಕುರಿತಾದ ಚಿತ್ರವಾಗಿದೆ. ಈ ಸಿನಿಮಾ ಅಕ್ಟೋಬರ್ 16ರಂದು V4 ಸ್ಟ್ರೀಮ್ OTTಯಲ್ಲಿ ರಿಲೀಸ್ ಆಗ್ತಾ ಇದೆ. ಕೂಡು ಕುಟುಂಬದ ಪ್ರೀತಿ ಜೊತೆಗೆ ಗಂಡ ಹೆಂಡತಿ ಮನಸ್ತಾಪದ ಕುರಿತಾಗಿ ಹೇಳುವ ಈ ಸಿನಿಮಾ ಜಿ ಕೃಷ್ಣಮೂರ್ತಿಯವರ ನಿರ್ಮಾಣದಲ್ಲಿ ವಿನೋದ್ ಚಾಬ್ರಾ ಅವರ ಅದ್ಭುತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ನಮಸ್ಕಾರ. ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ಓಳಾ ಸಿಂಗ್. ಓಳಾ ಸಿಂಗ್ ಇದೆಂತ ಹೆಸರು? ನಾನು ಹೋಳಿ ಹಬ್ಬ ದಿವಸ ಹುಟ್ಟಿದಕ್ಕೆ ನಮ್ಮಮ್ಮ ಓಳಾ ಸಿಂಗ್ ಅಂತ ಹೆಸರಿಟ್ಟಾರೆ. ಒಳಗ್ ಬನ್ನಿ ಊರ ಬುದ್ಧಿನ ಹುಟ್ಲಿಲ್ವಲ್ಲ. ಏನ್ ಹೇಳ್ತಿದ್ಯಾ? ತಲೆಗಿಲಿ ಕೆಟ್ಟಿದ್ಯಾ ನಿನಗೆ? ಬುದ್ಧಿನ ಹುಟ್ಲಿಲ್ಲ ಅಂತ ಸರ್ವನಾಶ ಆಯ್ತು. ಹಬ್ಬದ ದಿನ ಈ ತರ ಕೆಟ್ಟದ್ ಮಾತಾಡ್ತಾ ಇದೆಯಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾರೆ, ನಿನಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ನಾಚಿಕೆ ಆಗಲ್ವಾ ನಿಂಗೆ? ನೀನು ಇಲ್ಲ ಬಿಡಬಾರ್ದು. ನನ್ನ ಪಾಸ್ಪೋರ್ಟ್ ಕೊಡಿ, ಆಟ ಆಡ್ಬಿಡ್ತೀನಿ. ಬಿಡಬಾರ್ದು. ಎಲ್ಲ ನನ್ನ ಹಣೆ ಬರ, ಎಲ್ಲ ನಾನು ಕೇಳ್ಕೊಂಡ್ ಬಂದಿರೋದು. ಹೊರದೇಶದಲ್ಲಿ ವಾಸಿಸುತ್ತಿರುವ ಕೂಡು ಕುಟುಂಬದ ಕಥೆ ಇದಾಗಿದ್ದು, ಒಂದು ಸಂಪ್ರದಾಯಸ್ಥ ಮನೆ ಹುಡುಗಿ ಬಿಂದಾಸ್ ಹುಡುಗನ ಮದುವೆಯಾಗಿ ಇವರಿಬ್ಬರ ನಡುವಿನ ಹೊಂದಾಣಿಕೆ ಸರಿಯಿಲ್ಲದೆ ಯಾವ ರೀತಿಯ ಕಷ್ಟಗಳು ಎದುರಾಗ್ತದೆ, ಪ್ರೀತಿ, ಪ್ರೇಮ, ನಂಬಿಕೆ ಒಂದು ಸಂಬಂಧದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಎಂದು ತೋರಿಸುವ ಸಿನಿಮಾವು ಇದಾಗಿದೆ. ತ್ಯಾಗ ಮತ್ತು ಸಹನೆಗೆ ಇನ್ನೊಂದು ಹೆಸರೇ ಹೆಣ್ಣೆಂಬ ವಿಷಯವು ಈ ಸಿನಿಮಾದಲ್ಲಿ ನಾವು ಕಾಣಬಹುದಾಗಿದೆ. ಜೊತೆಗೆ ಗಂಡ ಹೆಂಡತಿಯರ ಸಮಾನ ಮನಸ್ಥಿತಿ, ಅನ್ಯೋನ್ಯತೆ, ಪ್ರೀತಿ, ಕುಟುಂಬದ ವಾತ್ಸಲ್ಯ, ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದ ಗಂಡಿನ ಕುರಿತಾದ ಕಥೆಯನ್ನೊಳಗೊಂಡ ಸಿನಿಮಾ ಮೈ ಹಸ್ಬೆಂಡ್ಸ್ ವೈಫ್. ಎಲ್ಲ ಬಿತ್ರಿ ನನ್ನ ಕಣ್ಣು ಮುಂದೆನೆ ನನ್ನ ಮಗನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀಯಾ? ನಾನು ಇವನ್ ಕೈ ಹಿಡಿದಿರೋದು ಬಿಡೋದಕ್ಕಲ್ಲ. ಇನ್ನು ಮುಂದೆ ಯಾವ ಶಕ್ತಿನೂ ನಮ್ಮಿಬ್ಬರನ್ನು ಬೇರೆ ಮಾಡಕ್ಕಾಗಲ್ಲ. You better get that straight from me. Just get lost from here. Never dare to disturb us. Come Hari, let's go. ಅಯ್ಯೋ ಹರಿ, ಈ ನಾಯಿ ಹೇಳ್ತಿರೋದು ಕೇಳಿಸ್ಕೊಳ್ತಿದ್ದೀನೋ? ಇವ್ರ ಜೊತೆ ಹೋಗಲ್ಲ ಅಂತ ಒಂದೇ ಒಂದ್ಸರಿ ಹೇಳು ಹರಿ, ಕೇಳೋಕೆ ಏನೂ ಇಲ್ಲ ಚಿಕ್ಕಮ್ಮ. ನನ್ನ ಜೀವನ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ನನಗೆ ಸಾಯ್ಬೇಕು ಅನ್ನಿಸ್ತಾ ಇದೆ. ಇನ್ನು ಈ ಸಿನಿಮಾದ ಕಥೆ, ಸಂಭಾಷಣೆ ಜೊತೆಗೆ ಸಂಗೀತವು ಅದ್ಭುತವಾಗಿ ಮೂಡಿಬಂದಿದೆ. ಖ್ಯಾತ ಹಿನ್ನೆಲೆ ಗಾಯಕರ ಧ್ವನಿಯಲ್ಲಿ ಈ ಸಿನಿಮಾದ ಹಾಡುಗಳು ಮೂಡಿಬಂದಿದ್ದು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದ್ದು ಫ್ಯಾಮಿಲಿ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ಸ್ ಜೊತೆಗೆ ಪ್ಯಾಥೋ ಸಾಂಗ್ ಕೂಡ ಇದೆ. ಜೊತೆಗೆ ಖ್ಯಾತ ನಟನಟಿಯರ ಉತ್ತಮ ನಟನೆಯೊಂದಿಗೆ ಭಾವನೆಗಳ ಸಮ್ಮಿಳಿತವನ್ನ ಹೊಂದಿರುವ ಸಿನಿಮಾ ಇದಾಗಿದೆ. ಒಟ್ಟಿನಲ್ಲಿ ಅಕ್ಟೋಬರ್ 16ರಂದು V4 ಸ್ಟ್ರೀಮ್ OTTಯಲ್ಲಿ ಸಿನಿಮಾ ರಿಲೀಸ್ ಆಗಲಿದ್ದು ನೋಡಿ ಆನಂದಿಸಬಹುದಾಗಿದೆ. ಪ್ರಾಯದ ಬಿಸಿದು ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.